ದೇಶದಾದ್ಯಂತ ಕೊರೋನಾ ಅಟ್ಟಹಾಸಗೈಯುತ್ತಿರುವ ಹೊತ್ತಿನಲ್ಲಿ ಇದನ್ನು ನಿರ್ಮೂಲನೆ ಮಾಡಲು ಎಲ್ಲರೂ ಕೈಜೋಡಿಸಬೇಕು. ಅದಕ್ಕಾಗಿ ಪುತ್ತಿಗೆ ಮಠದ ವತಿಯಿಂದ 10 ಲಕ್ಷ ದೇಣಿಗೆ ಕೊಡುತ್ತಿದ್ದೇವೆ ಎಂದು ಉಡುಪಿ ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ನುಡಿದಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಕೊರೋನಾ ವೈರಸ್ ಅನ್ನು ಉದ್ದೇಶಪೂರ್ವಕವಾಗಿ ಪಸರಿಸಲಾಗ್ತಾ ಇದೆ ಎನ್ನುವ ಬಗ್ಗೆ ನನಗೆ ಅನುಮಾನ ಇದೆ. ಇದು ನರಕಾಸುರನಂತೆ ಭಾಸವಾಗ್ತಾ ಇದೆ. ನರಕಾಸುರನ ಸಂಹಾರ ಮಾಡಲು ಕೃಷ್ಣನ ಅವತಾರ ಎತ್ತಿ ಬರಬೇಕು. ಮಾನವ ಸಮುದಾಯ ಮಾಡಿದ ತಪ್ಪುಗಳಿಂದ ಈ ಪರಿಸ್ಥಿತಿ ಬಂದಿದೆ. ಅನಗತ್ಯ ಪ್ರಾಣಿ ಸಂಹಾರದಿಂದ ಕೊರೋನಾ ಬಂದಿದೆ. ಮನುಷ್ಯನ ದೇಹಕ್ಕೆ ಸಸ್ಯಾಹಾರವೇ ಸೂಕ್ತವಾಗಿರುವಂಥದ್ದು. ಮನುಷ್ಯ ಬದುಕಲು ಮಾಂಸಾಹಾರದ ಅಗತ್ಯ ಇಲ್ಲ. ಜೀವಂತ ಪ್ರಾಣಿಗಳನ್ನ ಹಿಡಿದು ತಿನ್ನುವುದರಿಂದ ಕೊರೋನಾ ಬಂದಿದೆ. ಮಾನವ ಸಮುದಾಯ ವಿಧ್ವಂಸಕ ಚಿಂತನೆಯಲ್ಲಿ ಸಾಗ್ತಾ ಇದೆ. ಇದು ಸರಿಯಲ್ಲ ಎಂದು ಶ್ರೀಗಳು ಹೇಳಿದ್ದಾರೆ. ನೋಟಕ್ಕೆ ತೋರಿದಷ್ಟು ಸರಳವಾದಂತಹ ಒಂದು ಸಮಸ್ಯೆ ಅಲ್ಲ. ಇದರ ಹಿಂದೆ ಬಹಳ ಒಂದು ಆಳವಾದಂತಹ ಒಂದು ಸಮಸ್ಯೆಯು ಕೂಡ ಇದೆ ಎಂಬುದಾಗಿ ನಮಗೆ ಅನಿಸ್ತಾ ಇದೆ. ಯಾಕೆಂತೇಳಿ ಹೇಳಿದರೆ, ಒಂದು ಸಲ ಇಂತಹ ಒಂದು ಕೊರೋನಾ ಆತಂಕವನ್ನು ನಾವು ಪರಿಹಾರ ಮಾಡಿದರೂ ಕೂಡ ಮುಂದೆ ಈ ರೀತಿ ಜಗತ್ತಿನಲ್ಲಿ ಸಮಸ್ಯೆಯನ್ನು ಉಂಟು ಮಾಡಬಹುದು ಎಂಬಂತಹ ಈ ಒಂದು ಕಲ್ಪನೆ ಅನೇಕ ದುಷ್ಟರಿಗೆ ಸಿಕ್ಕಿದ್ದರಿಂದ ಇದನ್ನು ಮತ್ತೆ ಪುನಃ ಉದ್ದೇಶಪೂರ್ವಕವಾಗಿ ಈ ಸಮಸ್ಯೆಯನ್ನು ಹರಡಿಸ್ತಕ್ಕಂತಹ ಒಂದು ಪ್ರಯತ್ನವೂ ಕೂಡ ಆಗಬಹುದು. ಮತ್ತೊಂದು ಏನು ಹೇಳಿದರೆ, ಒಬ್ಬ ವ್ಯಕ್ತಿಯೂ ಕೂಡ ದುಷ್ಟನಾಗಿದ್ದರೆ ಅವನು ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ ಇಂತಹ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಆತಂಕ ಇದ್ದೇ ಇದೆ. ಅದಕ್ಕೋಸ್ಕರ ಈ ಸಮಸ್ಯೆಯ ಹಿನ್ನೆಲೆಯಲ್ಲಿ 2 ವಿಧದ ಆಯಾಮ ಇದೆ. ಒಂದು ತತ್ಕಾಲಕ್ಕೆ ಪರಿಹಾರ ಮಾಡತಕ್ಕಂತಹ ಒಂದು ಕಾರ್ಯಯೋಜನೆ, ಮತ್ತೊಂದು ಆತ್ಯಂತಿಕವಾಗಿ ದೀರ್ಘಕಾಲಕ್ಕೆ ಇಂತಹ ಸಮಸ್ಯೆ ಮರುಕಳಿಸಿದಾಗ ಏನು ಮಾಡಬೇಕು ಎಂಬ ಬಗ್ಗೆ ನಾವು ಜಾಗತಿಕ ಸಂಸ್ಥೆಯಲ್ಲಿ ನಾವು ಅನೇಕ ವಿಚಾರಗಳನ್ನು ತುರ್ತು ವಿಡಿಯೋ ಕಾನ್ಫರೆನ್ಸಲ್ಲಿ ನಾವು ವಿಮರ್ಶೆಯನ್ನು